ಬೇಡ. ಸ್ವಾಮಿ ಮೆಟ್ಟು ಬೇಕಾ ನಿಮಗೆ? ನೀ ಚಪ್ಪಲಿ ಮಾರುವವನು? ಚಪ್ಪಲಿ ಮಾರುವವ ನಿನಗೆ ಚಪ್ಪಲಿ ಇಲ್ಲ ಮಾತ್ರ. ಎಂತ ಮಾಡುದು ಹೇಳಿ? ಮಾರಾಟ ಮಾಡ್ಬೇಕಲ್ಲ, ಜೀವನ ಮಾಡ್ಬೇಕಲ್ಲ. ನಾನು ಹಾಕಿಕೊಂಡ್ರೆ ನನಗೆ ಯಾರು ಪೈಸೆ ಕೊಡ್ತಾರೆ? ಹಾಗೆ ಹೌದು, ಬದುಕುವ ಬುದ್ಧಿ ಹೌದು. ಹಾಗಾದ್ರೆ ನಿಮಗೆ ಬೇಕಾ ಮೆಟ್ಟು? ನನ್ನದು ಉಂಟು ಅಂತ ಅಕ್ಕ ಮತ್ತೆ ಬನ್ನಿ ಬಾಬು, ಅಲ್ಲೇ ಇಟ್ಟು ಬಿಡು. ಒಳೆದು ನೆತ್ತರು ಸೋಸಿ ನಡೆಯಲಾರದಿ ಬಾಯ ಬಿಡುವಿರೇದಾಗಿ ಬರಿದೆ ಕೊಡುವಿನಿ ಪಾದುಗೆ ನಿಮಗೆ ನಾನಿನಗೀಳಿ ಕೊಡವಿವ ಇಂತೆನುಂದನೋ ಕೊಡುವೆ ನೀ ಪಾದುಗೆ. ನೋಡಿ ಎಷ್ಟು ಒಳ್ಳೇದುಂಟು ನಿಮ್ಮ ಕಾಲು. ನೋಡಿ ಸ್ವಾಮಿ, ರಕ್ತ, ಕಳ್ಳು ಮುಳ್ಳುಗಳಿಂದ ಎಲ್ಲ ಬೇಕು ಸ್ವಾಮಿ. ಕಲ್ಲು ಮುಳ್ಳಿನ ಮೇಲೆ ನಡೆದರಿಂದ ಕಾಲಿಗೆ ಗಾಯ ಆಗಿದೆ, ರಕ್ತ ಸೋರ್ತಾ ಇದೆ. ಹೌದು, ಅದಕ್ಕೆ ಒಳ್ಳೇದುಂಟು ಚರ್ಮದ ಮೆಟ್ಟು. ಅದನ್ನೇ ಪಾದರಕ್ಷೆಯನ್ನು ವಿಕ್ರಯಿಸಿ ಜೀವನವನ್ನು ನಡೆಸುವ ಜೀವನವನ್ನು ಮಾಡುವವ ನಾನು. ಈ ಸಾಕೇತದೊಬ್ಬ ಸಾಮಾನ್ಯ ಪ್ರಜೆ. ಹೌದು. ಆದ್ರೂ ಈ ತನಕ ನಿಮ್ಮ ಅರಸನಾಗಿದ್ದಂತಹ ನನಗೋ ನನ್ನ ಸತಿಗೋ ನನ್ನ ಸುತನಿಗೋ ಒದಗಿದ ಸಂಕಟವನ್ನು ಕಂಡು ಮನ ಕರಗಿ ನನ್ನ ಮುಂಭಾಗದಲ್ಲಿ ಬಂದು ಒತ್ತಾಯಿಸ್ತಾ ಇದ್ದ. ಹೌದು ಸ್ವಾಮಿ, ಒಂದು ತೆಕ್ಕೊಳ್ಳಿ ನೀವು. ನಿನ್ನ ಔದಾರ್ಯಕ್ಕೂ ವಿಶಾಲವಾದ ಮನಸ್ಸಿಗೂ ಮೊದಲ ಕೃತಜ್ಞತೆ. ಗೋಡಿಯೊಳಗೆ ಒತ್ತು ಕೇಳೆಂದು ಕೈ ಕಾಡದೆ ದುರಿತವು ಸತ್ಯ ಬಾಲಕಿ ಕೋಪ ಮಾಡಲಿ ನಡಿಯೆಂದನು ಬೇಡಯ್ಯ ಮುನಿಗಿದ್ದ ರೂಢಿಯೊಳಗಿ ಹವತೋ. ಪರರ ಸಂಕಟಕ್ಕಾಗಿ ಕರಗುವ ಮನಸ್ಸನ್ನು ಹೊಂದಿದವ ಅಥವಾ ಪರರ ಸಂಕಟಕ್ಕಾಗಿ ಸ್ಪಂದಿಸುವ ಹೃದಯವನ್ನು ಹೊಂದಿದವ ಒಬ್ಬ ಸಜ್ಜನ ನಾಗರಿಕ ಅನ್ನುವುದರ್ಥ ಆಯಿತು. ನೀನೇನೋ ಒಳ್ಳೆ ಉದ್ದೇಶದಿಂದಲೇ ಬಂದಿ. ಹೌದು ಸ್ವಾಮಿ. ಕೊಟ್ಟದ್ದನ್ನು ಸ್ವೀಕರಿಸಕೂಡುದು ಅನ್ನುವುದಕ್ಕಾಗಿ ನಮಗಿರುವುದು ಹಠ ಅಥವಾ ನೀ ಕೊಟ್ಟದ್ದು ನಮಗೆ ಸಲ್ಲದು ಅನ್ನುವಂತಹ ಕಾರಣವೂ ಅಲ್ಲ. ಮತ್ತೆ ಸಕಲ ಪೃಥ್ವಿಯನ್ನು ಆಚಾರ್ಯರಾದ ವಿಶ್ವಾಮಿತ್ರರಿಗೆ ನಾ ಧಾರೆ. ಆದ್ದರಿಂದ ಈ ಭೂಮಿಯ ಯಾವುದನ್ನು ನಾವು ತೆಗೆದುಕೊಳ್ಳುವುದಕ್ಕಿಂತ ಬೇಸರಿಸಬೇಕು. ಹಾಗಾದ್ರೆ ನಿಮಗೆ ಬೇಡ, ಅವರಿದ್ದಾರಲ್ಲ ಅವರಿಗೆ ಮಕ್ಕಳು ನೋಡಿ ಸ್ವಾಮಿ, ಕಾಲು ನೋಡಿ ಸ್ವಾಮಿ. ಹಾಗಾದ್ರೆ ನನಗೆ ವ್ಯಾಪಾರ ಇಲ್ಲ ಅಂತ ಆಯ್ತಲ್ಲ. ಇವರಿಗೆ ನಿಮಗೆ ಒಂದು ಚಪ್ಪಲಿ. ಹರಿಚಂದ್ರ ಇಲ್ಲಿ ಒಂದಿಷ್ಟು ನಿನಗೆ ಮನುಷ್ಯತ್ವ ಇಲ್ಲ ಆಗಿ ಹೋಯ್ತಲ್ಲ. ಕರುಣೆ ಎಂಬುದು ಇಲ್ಲವೇ ಇಲ್ಲೋ ನಿನಗೆ. ನಿನಗೆ ಬೇಡ ಅಂದ್ರೆ ಬಿಡು. ಆ ಮಗು ಪಾಪ, ಮಗುವಿಗಾದ್ರೂ ತೆಗೆದುಕೊಡಬಾರ್ದ ಪುಣ್ಯ ಅಂತ ಯಾಕೆ ಬೇಡ ಅಂತ ಹೇಳ್ತೇಪ್ಪ. ಇದು ಹೇಳಿ ನೀವು. ಸಕಲ ಸಾಮ್ರಾಜ್ಯವನ್ನೂ ಮುನಿಗಳಿಗೆ ಧಾರೆ ಎರೆದಾಗಿದೆ. ಇಲ್ಲಿರುವ ಸಕಲ ಸಚರಾಚರಂಗರ ವಸ್ತುಗಳಿಗೂ ಅವರೇ ಒಡೆಯರು. ಅವರಿಗೆ ಕೊಟ್ಟದನ್ನು ನಾ ಹೇಳಿ ನನಗೆ ಪಶ್ಚಾತ್ತಾಪ ಆಗುತ್ತೆ ಪುಣ್ಯಾತ್ಮ. ಇಲ್ಲ ಅಂತ ಒಂದು ಮಾತು ಹೇಳುತ್ತಿದ್ರೆ ಈ ದುರಂತ ನಿನ್ನ ಜೀವಮಾನದಲ್ಲಿ ಬರ್ಲಿಕ್ಕೆ ಇಷ್ಟ ಪುಣ್ಯಾತ್ಮ. ನಿಮಗೀಗ ಕನಿಕರ ಯಾಕೆ? ನಮ್ಮ ಕಾಲು ನಮಗೆ ಕನಿಕರ ಬೇಡ ಬಿಡಿ. ನಮಗೆ 4 ದಿವಸ ನಡೆದ ಅಭ್ಯಾಸ ಅಲ್ಲ. ಅವನಿಗೆ ವ್ಯಾಪಾರ ಆಗ್ಲಿಲ್ಲ ಅಂತ ಏನಾದ್ರೂ ಯೋಚನೆ ಉಂಟು? ಹಾಗೇನಿಲ್ಲ ಸ್ವಾಮಿ. ನೀವು ಬನ್ನಿ. ಏನ ನಿಮಗೆ ನಾನು ಮೆಟ್ಟಬೇಕು. ಯಾರು ಮೆಟ್ಟುದಲ್ಲ, ಮುಖಕ್ಕೆ ಮಾಡಿದ್ದೇನೆ ಈಗ. ಯಾಕೆ ಸ್ವಾಮಿ? ಒಂದು ಇದ್ರೆ ಕೊಡು ನನಗೆ. ಒಂದಿಲ್ಲ. ಒಂದಿಲ್ಲ. ಒಂದು ಕೊಡು, ಮತ್ತೊಂದು ಬಿಸಾಡ ಹೋಗದ ಇಟ್ಕೊಂಡು ಹೋಗ್ತೇನೆ. ಯಾಕೆ? ಎರಡಾಯ್ತಲ್ಲ. ನಾನು ಕೊಡ್ತೇನೆ. ಹಾಗಿದ್ರೆ ಬೇಡ. ನಿನ್ನ ವ್ಯಾಪಾರ ಇಲ್ಲಿ ಆಗಿರ್ತಿಲ್ಲ. ನಿನ್ನ ವ್ಯಾಪಾರ ಮುಂದುವರಿಸಿ.